ಎಂಗೊತ್ತಿದ್ದಿ ಧ್ಯಾನ ಒಕ್ಕಡೆತ್ತಿದ್ದಿ ಇದಕ್ಕೆಲ್ಲ ನಕ್ಷದ ದಿನತಲಕ ಮಾಡ್ಬೋ ಹೂಬಾದ ಪತ್ತಾರು ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಬಹುಶಃ ಈ ಬಗ್ಗೆ ಒಂದಷ್ಟು ಚರ್ಚೆಗಳು ಮಾಡ್ತಾ ಇದ್ದು, ಒಂದಷ್ಟು ದೂರವಾಣಿ ಕರೆ ಮೂಲಕ ಕೂಡ ಒಂದಷ್ಟು ಜನ ಚರ್ಚೆ ಮಾಡುವ ಒಬ್ಬ ಜವಾಬ್ದಾರಿಯುವಂಥ ಸಚಿವ ಶಾಸಕ ಏನು ಮಾಡಬೇಕು, ಯಾವುದೋ ಒಂದು ವಿಚಾರದ ಬಗ್ಗೆ ಪತ್ರಿಕೆಯಲ್ಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಿ ಸುದ್ದಿಗಳು ಬಂದಾಗ ಅದು ಏನು ಎಂತದಂತ ತಿಳ್ಕೊಳ್ಬೇಕು. ಅದನ್ನು ಬಿಟ್ಟು ನಿನ್ನನ್ನು ಕಡಿತೇನೆ, ಕೊಲ್ತೇನೆ, ನಾನು ಬಿಡುವುದಿಲ್ಲ, ನಟ್ಟಿ ಬಿಡುವಾಗೆ ಮಾಡ್ತೇನೆ, ಭಿಕ್ಷೆ ಬಿಡುವಾಗೆ ಮಾಡ್ತೇನೆ ಅಂತ ಅನ್ನುವಂಥ ಮಾತುಗಳು ಒಬ್ಬ ಸಚಿವನಿಗೆ ಶಾಸಕನಿಗೆ ಇದೆಷ್ಟು ಯಾವ ರೀತಿಯಲ್ಲಿ ಸಲ್ತದೆ ಅಂತ ಅನ್ನುವಂಥದ್ದು. ಬಹುಶಃ ಉತ್ತರ ಭಾರತದಲ್ಲಿ ಒಂದು ಸಂಸ್ಕೃತಿ, ಶಾಸಕರಾಗಿದ್ದವರು ಎಲ್ಲರೂ ಕೂಡ ಇದೇ ರೀತಿಯಾದಂಥ ವರ್ತನೆಗಳು ಇರ್ತಾರೆ. ಅದು ದಕ್ಷಿಣ ಭಾರತದಲ್ಲಿ ಬಹಳ ಕಡಿಮೆ. ಅಂಥವರಲ್ಲಿ ಇವರೊಬ್ಬರಾದರೆ ಬಹುಶಃ ದಕ್ಷಿಣ ಕನ್ನಡದಲ್ಲಿ ಇಂಥವ್ರು ಇರ್ತಾರ ಅಂತ ಅನ್ನೋದು ಬಹಳ ಆಶ್ಚರ್ಯ ಪಟ್ಕೊಳ್ಬೋದು. ಈಗ ನಮ್ಮ ಜೊತೆಗೆ ಈಗಾಗಲೇ ನಾವು ಚರ್ಚೆ ಮಾಡ್ತಿದ್ದೆವು. ನಮ್ಮ ಪ್ರತಿನಿಧಿ ಯಾರ ಮೇಲೆ ಅವರು ಆ ರೀತಿಯ ಬೆದರಿಕೆಗಳನ್ನು ಹಾಕಿದ್ದಾರೆ, ನಮ್ಮ ಪ್ರತಿನಿಧಿ ಮತ್ತು ವಿಜಯವಾಣಿ ಪತ್ರಿಕೆಯ ಪ್ರತಿನಿಧಿ ಕೂಡ ಆಗಿರುವಂಥ ಯಶೋಧರ್ ಪಂಗ್ಯಾರ್ ಇದ್ದಾರೆ. ಅದೇ ರೀತಿಯಲ್ಲಿ ಟೈಮ್ಸ್ ಆಫ್ ಬೆದ್ರದ ಸಂಪಾದಕರಾಗಿರುವಂಥ ಜೇಸನ್ ಟಾಕೋಡೆ ಕೂಡ ಅವರು ಕೂಡ ಇದ್ದಾರೆ. ಈಗಾಗಲೇ ಬಹುಶಃ ಯಶೋಧರ್, ಜನರ ಜೊತೆಗೆ ಇವರು ಹೇಗಿರ್ಬೋದು ಅಂತ, ಅಂದರೆ ಜನರು ಒಂದಷ್ಟು ಸಮಸ್ಯೆಗಳನ್ನು ಇವ್ರ ಜೊತೆ ಬರ್ತಾರೆ. ಅದಕ್ಕಿಂತಲೂ ಮೊದಲು ನಾನು ಕೇಳಬೇಕು, ರಿಕ್ಷಾ ಚಾಲಕರ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಮುಲ್ಕಿಯಲ್ಲಿ ಒಂದು ಘಟನೆ ನಡೆದದ್ದು. ಆಗೆಲ್ಲ ಬಹಳ ಸಂಶಯಗಳು ಇರ್ತಿತ್ತು. ಇಲ್ಲಪ್ಪ ಏನೋ ರಿಕ್ಷಾ ಚಾಲಕರಲ್ವಾ, ಅವರೇನಾದರೂ ಇವರಿಗೇನೋ ಬೈದಿರಬೇಕು, ಅದಕ್ಕೋಸ್ಕರ ಏನು ಸಿಟ್ಟಲ್ಲಿ ಹೇಳಿರ್ತಾರೆ ಅಂತದ್ದು ಅನ್ನುವಂಥದ್ದು ಬರ್ಬೋದು. ಬಹುಶಃ ಈಗ ಬಹಳ ಸ್ಪಷ್ಟವಾಗಿದೆ ಇದಂಥದ್ದು. ರಿಕ್ಷಾ ಚಾಲಕರ ಮೇಲೆ ಅಲ್ಲೆಲ್ಲಿ ಜಗಳ ಮಾಡಿದ್ದೊಂದಿದೆ, ಇನ್ನು ಬೇರೆ ಯಾವ ಇಂಥ ಘಟನೆಗಳು ನಡೆದಿದ್ದಾವೆ ಅಂತ ಅನ್ನೋಂಥದ್ದು. ಖಂಡಿತ. ನಾನಂದ್ರೆ 2 ವರ್ಷ ಮುಂಚೆ, ನಾನು ಈ ಜರ್ನಲಿಸಮ್ ಫೀಲ್ಡ್ಗೆ ಬರುವ ಮುಂಚೆ, ಅಂದರೆ ಆ ಟೈಮಲ್ಲೇ ನಾನೊಂದು ಒಂದು ತಿಂಗಳು ಆಗಲಿಲ್ಲ. ಆ ಟೈಮಲ್ಲಿ ಮೂಡುಬಿದ್ರೆ ರಿಕ್ಷಾದವರು, ಆಟೋ ಚಾಲಕ ಸಂಘದವರು ಪ್ರೊಟೆಸ್ಟ್ ಮಾಡಿದ್ರು. ಯಾಕಂದ್ರೆ ಅವ್ರು ಪ್ರೊಟೆಸ್ಟ್ ಮಾಡಿದ್ದು, ನಮಗೆ ರೋಡ್ ಸರಿ ಇಲ್ಲ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಮ್ದು ರಿಕ್ಷಾ ಎಲ್ಲ ರಿಪೇರಿಗೆ ಬರ್ತಾ ಉಂಟು, ಎಲ್ಲ ಸರಿಪಡಿಸಿ, ಒಂದು ಮುಖ್ಯ ರಸ್ತೆನೇ ಸರಿ ಇಲ್ಲ ಸರ್ ಅಂತ ಅವರ ಮನೆಗೆ ಹೋಗಿ ಅವರಿಗೆ ಮನವಿ ಕೊಡ್ಲಿಕ್ಕೆ ಹೋದ್ರು. ಪ್ರೊಟೆಸ್ಟ್ ಅಲ್ಲ, ಪ್ರೊಟೆಸ್ಟ್ ಮಾಡ್ತೇವೆ ಅಂತ ಒಂದು ಘೋಷಣೆ ಮಾಡಿದ್ರು. ಆಮೇಲೆ ಒಂದು ಮನವಿ ಕೊಡುವ ಸಚಿವರ, ಇವರು ಆವಾಗ ಅವರು ಶಾಸಕರಾಗಿದ್ರು, ಶಾಸಕರ ಹತ್ರ ಮಾತಾಡುವ ಅಂತ ಒಂದು ಇದು ಮಾಡಿದ್ರು. ಆದ್ರೆ ಇವರು ಅಲ್ಲಿ ಹೋಗುವಾಗ ಉಡಾಫೆಯಾಗಿ, ಅವರ ಜೊತೆನೂ ಉಡಾಫೆಯಾಗಿ 2 ವರ್ಷ ಮುಂಚೆ ಅವರು ಸಚಿವರಾಗಿ ಮುಂಚೆನೆ ಉಡಾಫೆಯಾಗಿ ವರ್ತನೆ ಮಾಡಿದ್ದಾರೆ. ಅವರ ಜೊತೆ ನನ್ನ ಒಂದು ಜನ ಏನಿದ್ದಾರೆ, ನನ್ನ ಪಕ್ಷದ ಜನ ಏನಿದ್ದಾರೆ, ಅವರಿಗೆ ಪರ್ಮಿಟ್ ಕೊಡ್ತೇನೆ, ನಿಮ್ಮ ಪರ್ಮಿಟ್ ಕ್ಯಾನ್ಸಲ್ ಮಾಡಿಸ್ತೇನೆ ಅಂತ ರಿಕ್ಷಾದವರಿಗೆ ದಬಾಯಿಸಿದ್ದಾರೆ. ಹೆಚ್ಚಿನವರಿಗೆ ಗೊತ್ತುಂಟು ಇದು ಮುಲ್ಕಿಯಲ್ಲಿ ಫಸ್ಟ್ ಟೈಮ್ ಮಾತ್ರ ಅಂತ. ಅದಕ್ಕಿಂತ ಮೊದಲು ಮೂಡುಬಿದಿರೆಯಲ್ಲಿ ಕೂಡ ಆಗಿದೆ. ಒಂದು ಸಾಮಾನ್ಯ ಜನರೊಟ್ಟಿಗೆ ಒಂದು ಯಾವ ರೀತಿ ಒಬ್ಬ ಜನಪ್ರತಿನಿಧಿ ಇರಬೇಕು, ಹಾಗೆ ಇಲ್ಲ ಎನ್ನುವ ಒಂದು ಆರೋಪ ಎಲ್ಲ ಪಕ್ಷದ ಇವರ ಹತ್ರ ಬರ್ತಾ ಇದೆ. ಓಕೆ, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಕೇಮಾರು ಈಶ ವಿಠಲದಾಸ ಸ್ವಾಮೀಜಿ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ. ನಮಸ್ತೆ. ಏನ್ ಹೇಳ್ತೀರಿ ಸ್ವಾಮೀಜಿ? ಬಹುಶಃ ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ, ಕಾರ್ಯದ ಸಚಿವರು ಈ ರೀತಿಯಾಗಿ ವರ್ತಿಸಿದ್ರೆ ಎಷ್ಟು ಸರಿ ಅಂತ. ಅಲ್ಲ, ಏನಂತ ಹೇಳಿದ್ರೆ, ಈಗ ನಿದ್ದೋಡಿಯ ಬಗ್ಗೆ ಆಗ್ಲಿ ಅಥವಾ ಯಾವುದೇ ಬಗ್ಗೆ SEZ ಆಗ್ಲಿ, ವರದಿಗಾರನ ಒಬ್ಬ ಪತ್ರಿಕಾ ವರದಿಗಾರ, ಮಾಧ್ಯಮದವರ ಕೆಲಸ ಅದನ್ನು ಜನತೆಯ ಮುಂದೆ ಇಡುವಂತದ್ದು. ಹಲೋ, ಹೇಳಿ ಸ್ವಾಮೀಜಿ, ಹೇಳಿ. ಅದೇ ಜನತೆಯ ಮುಂದೆ ಇಡುವಂತದ್ದು, ಮಾಧ್ಯಮಗಳು ಜನತೆಯ ಮುಂದೆ ಇಡುವಂತದ್ದು ಪತ್ರಿಕಾ ಧರ್ಮ ಅಂತ ನಾನು ತಿಳ್ಕೊಂಡವ. ನಿದ್ದೋಡಿ ಹೋರಾಟ ಇರಬಹುದು, ಯಾವುದೇ ಹೋರಾಟ ಇದೆ, ಇನ್ನು ಯಾವುದೇ ಪ್ರಾಜೆಕ್ಟ್ ಬರೋದು, ಅದನ್ನು ಪತ್ರಕರ್ತರು ಅಥವಾ ಮಾಧ್ಯಮದವರು ಅದನ್ನು ಇಡದಿದ್ರೆ ನಿಮ್ಮ ಧರ್ಮವನ್ನು ನೀವು ಸರಿಯಾಗಿ ಪರಿಪಾಲನೆ ಮಾಡ್ತಿಲ್ಲ ಅಂತೇಳಿ ನಾನು ಹೇಳುವಂತದ್ದು. ಅದ್ರ ಬಗ್ಗೆ ಜನಪ್ರತಿನಿಧಿಗಳು ಆದವರು ಅದನ್ನು ಕುಲಂಕುಷವಾಗಿ ಪರಿಶೀಲಿಸಿ ಅದನ್ನು ಜನತೆಗೆ ನ್ಯಾಯ ಕೊಡುವಂತ ಒಂದು ದೃಷ್ಟಿಯಲ್ಲಿ ಹೋಗ್ಬೇಕಂತೇಳಿ ನನ್ನ ಆಶಯ. ನಂದು ಜನತೆಗೆ ನ್ಯಾಯ ಕೊಡ್ಬೇಕು. ಯಾಕಂದ್ರೆ ಜನಪ್ರತಿ ಎನ್ನುವರು ಮತ್ತೆ ಜನಪ್ರತಿನಿಧಿಗಳು ಆದಷ್ಟು ಒಂದು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ. ಯಾಕಂತೇಳಿದ್ರೆ ಜನ ಅದನ್ನು ಬಯಸ್ತಾ ಇದ್ದಾರೆ. ಅದನ್ನು ಜನ ಈಗ ಒಂದು ಯಾರೇ ತಪ್ಪು, ಜನಪ್ರತಿನಿಧಿ ಇರ್ಬೋದು, ಗುರುಗಳು ಇರ್ಬೋದು, ಅಥವಾ ತಂದೆ ತಾಯಿ ಇರ್ಬೋದು, ಇವ್ರು ನಮ್ಮನ್ನು ಒಂದು ಸ್ವಲ್ಪ ತಿದ್ದಿ ತೀಳ್ಬೇಕನ್ನಂತವ್ರು ಅಲ್ವಾ. ಅದನ್ನ ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು ಬಯಸ್ತೀನಿ. ಏನಾದ್ರೂ ನಿದ್ದೋಡಿ ವಿಷಯದಲ್ಲಿ ಅದವರು ಏನು ಯಶೋಧರ್ ಅವರು ಮಾಡಿದಂತ ಹೋರಾಟಕ್ಕೆ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಅದೇ ಸ್ವಾಮೀಜಿ, ನಾನು ಬಹಳ ಮುಖ್ಯವಾಗಿ ಜಯಸಂ ತಾಕಾಡಿ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಅವರು ಬಹಳ ಮಾಹಿತಿಯ ಆಧಾರದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು, ಅದನ್ನು ಪತ್ರಿಕೆಗಳ ಮೂಲಕ ಅದನ್ನ ತೋರ್ಪಡಿಸಿದ್ರು. ಪತ್ರಿಕೆಗಳಾಗ್ಲಿ, ದೃಶ್ಯ ಮಾಧ್ಯಮವಾಗ್ಲಿ, ಇದನ್ನು ತೋರಿಸಬೇಕು. ಅಂದ್ರೆ ಇದರ ಅರ್ಥ ನಿಟ್ಟೋಡಿಯಲ್ಲಿ ಏನು ಸ್ಥಾಪನೆ ಆಗ್ತದೆ, ಒಂದು ಕಡೆಯಲ್ಲಿ ಜನರಿಗೆ ಇಲ್ಲ ಆಗುದಿಲ್ಲ ಅಂತ ಹೇಳುದು, ಮತ್ತೊಂದು ಕಡೆಯಲ್ಲಿ ಈ ರೀತಿಯಲ್ಲಿ ಇವರಿಗೆ ಬೆದರಿಕೆ ಹಾಕುವುದರ ಮೂಲಕ ಯಾರು ಇದರ ವಿರುದ್ಧ ಇದು ಆಗಬಾರದು, ಜನರ ಹೋರಾಟಗಳಿಗೆ ಬೆಂಬಲ ಕೊಡ್ತಾ ಬರ್ತಾ ಇದ್ದಾರೆ ಅಂತ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳನ್ನ ಅವರ ಹೋರಾಟಗಳನ್ನು ಅವ್ರು ಮಾಡ್ತಾ ಇರುವಂತಹ ಕೆಲಸವನ್ನು ಮೊಟಕು ಮಾಡುವಂತ ಉದ್ದೇಶ ಅಲ್ವೇ ಇದು?
ಅಲ್ಲ ಏನಂತ ಹೇಳಿದ್ರೆ, ಒಂದೇನಂತ ಹೇಳಿದ್ರೆ, ನಾನು ನಿಮ್ಮ ಹತ್ರ ಹೇಳ್ತೇನೆ, ನಂದು ಸ್ಪಷ್ಟ ನಿಲುವು ಏನಂತ ಹೇಳಿದ್ರೆ, ನಾವು ಅಂತೂ ನಾನು ನಿಮ್ಮ ಹತ್ರ ಯಾವತ್ತು ಹೇಳ್ತಾ ಇರ್ತೀನಿ, ನಾನು ಅಡ್ಡಗೋಡೆ ಮೇಲೆ ದೀಪ ಹೇಳುವಂತ ಕ್ರಮ ನಮ್ದಿಲ್ಲ. ನಾನು ನಿಟ್ಟೋಡಿ ಪ್ರಾಜೆಕ್ಟಿಗೆ ಸ್ಟ್ರೈಟ್ ನಾನು ಆಂಟಿ ಮಾಡಿದ್ದೀನಿ, ಎಲ್ಲಾ ಪ್ರಾಜೆಕ್ಟಿಗೆ ನಾನು ಆಂಟಿ ಮಾಡಿದ್ದೀನಿ. ಯಾಕಂದ್ರೆ ಮುಂಚಿನಲ್ಲೂ ಹೇಳಿದ್ದೀನಿ, ಧಾರಣಾ ಸಾಮರ್ಥ್ಯದ ಅಧ್ಯಯನ ಇಲ್ಲದೆ ಯಾವುದೇ ಮಾಡಬಾರ್ದು. ಇಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ, ಎಷ್ಟೋ ಜನರಿಗೆ ತೊಂದರೆ ಆಗ್ತಾ ಇದೆ. ಯಾರಿಗೆ ಕೆಲಸ ಕೊಡ್ತಾ ಇದ್ದಾರೆ ಇಲ್ಲಿ? ಯಾರಿಗೂ ಕೆಲಸ ಕೊಡ್ತಾ ಇದಿಲ್ಲ. ಯಾರೋ ಒಬ್ಬ ಆಫೀಸರ್ ಬರ್ತಾನೆ ಔಟ್ ಸೈಡ್ ಇಂದ, ಅವರ ಊರ್ನವರು ತಂದು ಇಲ್ಲಿ ಆಗ್ತಾ ಇದ್ದಾರೆ. ಲೋಕಲ್ ನಮ್ ಜನಕ್ಕೆ ಏನ್ ಗೊತ್ತಾ, ನೀವು ನಾಗಾರ್ಜುನ ಬಳಿ ಹೋಗಿ ಅಲ್ಲಿ ನಮ್ ಜನಕ್ಕೆ ಏನ್ ಬೇಕಾಗಿದೆ ಒಂದ್ ಸ್ವಲ್ಪ ಹೊಗೆ ತಿಂತಾ ಇದ್ದಾರೆ ಅಷ್ಟೇ. ಸ್ವಲ್ಪ ಜನರಿಗೆ ಕೆಲಸ ಕೊಡ್ಬಹುದು, ನಾನು ಇರುದಿಲ್ಲ ಅಂತ ಹೇಳಿದ್ರೆ ಸಮ್ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಜನರಿಗೆ ಕೆಲಸ ಕೊಟ್ಟಿದ್ದಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ಏನಂತ ಹೇಳಿದ್ರೆ, ಮಾಧ್ಯಮದವರು ಇವನ್ ಸ್ಪಂದನ ಇರ್ಬೋದು, ಯಾವುದೇ ಇರೋದು, ನಮ್ಮ ಸ್ಪಂದನ ಟಿವಿಯನ್ನ ನಾನು ಅಭಿನಂದಿಸ್ತೀನಿ. ಯಾಕಂದ್ರೆ ನಮ್ಗೆ ನನ್ನ ಹೋರಾಟದಲ್ಲಿ ತುಂಬಾ ಕಡೆಯಲ್ಲಿ ನಾವು ಬೆಂಬಲ ಕೊಟ್ಟಿದ್ದೀವಿ. ನೀವು ಪ್ರತಿ ಹೋರಾಟದ ಕಡಂದಲೆ ಹೋರಾಟ ಇರಬಹುದು, ಅಥವಾ ಇವರು ಯಶೋಧರ್ ನಮ್ಮ ಕಡಂದಲೆ ಹೋರಾಟದಲ್ಲಿ ತುಂಬಾ ನಮ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಕಡಂದಲೆಯಲ್ಲಿ ಫಾಕ್ಸೋನನ್ ಅಂತ ಕಂಪನಿ ವಿರುದ್ಧ ಪ್ರೆಷರ್ ವಿರುದ್ಧ ಹೋರಾಟ ಮಾಡುವಾಗ ತುಂಬಾ ನಮ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನನಗೆ ಅವರ ವೈಯಕ್ತಿಕವಾಗಿ ನಂಗೆ ಗೊತ್ತಿದೆ, ತುಂಬಾ ಒಂದು ಸಾಫ್ಟ್ ನೇಚರ್ ಅಲ್ಲಿ ಇದ್ದಾರೆ. ಆದ್ರಿಂದ ಅದ್ರ ಬಗ್ಗೆ ನಾನು ಅವರ ಹತ್ರ ಮಾತಾಡಿದ್ದೀನಿ, ನಾನು ವಿಮರ್ಶೆ ಮಾಡ್ತೀನಿ ಅದ್ರ ಬಗ್ಗೆ. ಎಸ್ ಸ್ವಾಮೀಜಿ, ಧನ್ಯವಾದಗಳು ನಮ್ಮ ಜೊತೆಗೆ ನೇರ ಸಂಪರ್ಕ ಸಿಕ್ಕಿದೆ. ಎಸ್, ಬಹಳ ಮುಖ್ಯವಾಗಿ ಹೌದು, ಸ್ವಾಮೀಜಿಯವರು ಹೇಳುವ ಹಾಗೆ ಪತ್ರಕರ್ತರಾಗಲಿ ಮಾಧ್ಯಮದವರಾಗಲಿ ಒಂದು ಊರಿನಲ್ಲಿ ಏನು ಜನವಿರೋಧಿ ನಿಲುವುಗಳನ್ನು ತೆಗೆದುಕೊಂಡಾಗ, ಅಥವಾ ಇಡೀ ಊರನ್ನೇ ನಾಶ ಮಾಡುವಂಥ ಕೈಗಾರಿಕೆಗಳನ್ನು ತರುವಾಗ ಅದನ್ನು ವಿರೋಧಿಸಿ ಅದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ, ಪತ್ರಿಕೆಗಳಲ್ಲಿ ಅಥವಾ ಒಂದು ದೃಶ್ಯ ಮಾಧ್ಯಮದಲ್ಲಿ ಬರುವಂಥ ಯಾವುದೇ ಘಟನೆಗಳು, ವಿಷಯಗಳು, ಸುದ್ದಿಗಳು ಆಗಿರಲಿ, ಅದು ಜನರಿಂದ ಬರುವಂಥದ್ದಾಗಿರ್ತದೆ, ಜನರ ಪ್ರತಿಭಟನೆಗಳಾಗಿರ್ತದೆ, ಜನರ ನೋವುಗಳಾಗಿರ್ತದೆ. ಎಲ್ಲೋ ತಪ್ಪಿ ಒಂದು ಕಡೆಯಲ್ಲಿ ಅನ್ಯಾಯ ಆಗ್ತಾ ಇದ್ರೆ ಅದು ಅನ್ಯಾಯ ಅಂತ ಹೇಳುವುದನ್ನ ಪತ್ರಿಕೆಗಳಾಗಲಿ ಅಥವಾ ದೃಶ್ಯ ಮಾಧ್ಯಮಗಳಾಗಲಿ ಅದನ್ನು ಮಾಡ್ತವೆ ವಿನಃ ಯಾರೊಬ್ಬರ ವೈಯಕ್ತಿಕವಾದಂಥ ದ್ವೇಷಗಳನ್ನು ಇಟ್ಟುಕೊಂಡು ಅದನ್ನು ಮಾಡಲಿಕ್ಕೆ ಹೋದರೆ ಬಹುಶಃ ಅದು ಕಾನೂನಾತ್ಮಕವಾಗಿ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಅಂದರೆ ಈ ದೇಶದ ಜವಾಬ್ದಾರಿಯುತವಾದಂಥ ಒಂದು ಏನು ಎಲ್ಲ ಸಂವಿಧಾನದ ವಿವಿಧ ಅಂಗಗಳಲ್ಲಿ ಪತ್ರಿಕೋದ್ಯಮ ಕೂಡ ಒಂದು ಅಂತ ಹೇಳಲಾಗ್ತದೆ. ಹಾಗಾಗಿ ಒಂದು ದೃಶ್ಯ ಮಾಧ್ಯಮವಾಗಲಿ ಪತ್ರಿಕೆ ಕೂಡ ಅಂತ ಜವಾಬ್ದಾರಿಗಳು ಇದೆ ಅಂತ ಅನ್ನೋದನ್ನು ಈ ಮೂಲಕ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಅಂತ ಅನ್ನುವಂಥದ್ದನ್ನು ಈಗಾಗಲೇ ಹೇಳ್ತಾ ಇದ್ರಿ ಯಶೋಧರ್. ಅಂದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ, ಈಗಾಗಲೇ ರಿಕ್ಷಾ ಚಾಲಕರ ಸಮಸ್ಯೆಗಳಾಗಿರ್ಬೋದು, ಇನ್ನು ಜನರ ಸಮಸ್ಯೆಗಳನ್ನು ಕೂಡ ಇದ್ದಾವೆ. ಈ ರೀತಿ ಆದರೆ ಇಂಥ ಒಬ್ಬ ಸಚಿವರು, ಶಾಸಕರು ಜನರ ಸಮಸ್ಯೆಗಳು ಹೇಗೆ ಪರಿಹರಿಸ್ತಾರೆ ನಿಮಗೂ ಕೂಡ ಗೊತ್ತಿದೆ ಅಂತ. ಅದೇ ಅದು ಅವರು ನಿಜವಾಗಿ ಅವರು ಈಗ ಈ ಪೊಸಿಷನ್ ಏನಿದ್ದಾರೆ, ಅವರು ಸಚಿವರಿರುವ ಪೊಸಿಷನ್ ಅಲ್ಲ ಅದು. ಯಾರೋ ಒಬ್ಬ ಉದ್ಯಮಿ ನನಗೆಲ್ಲ ಬೇಕು, ನನಗೆ ಲಾಭ ಬೇಕು, ತನ್ನವರಿಗೆ ಲಾಭ ಬೇಕು ಎನ್ನುವ ಯಾವ ಮನೋಭಾವನೆ ಉಂಟು ಅಂತ ಇದಕ್ಕೆ ಬರ್ತಾರೆ. ಅಂದ್ರೆ ಒಂದು ಜನಪ್ರತಿನಿಧಿಯಾದವ ಒಂದು ಹೇಗಿರ್ಬೇಕು, ಅವನ ಒಂದು ನಡತೆ ಹೇಗಿರ್ಬೇಕು, ಜನರ ಏನು ಸಮಸ್ಯೆ ಉಂಟು, ಮೂಡಬಿದ್ರಲ್ಲಿ ಎಷ್ಟೋ ಸಮಸ್ಯೆ ಉಂಟು. ಈಗ ಸ್ವಾಮೀಜಿ ಹೇಳಿದ್ರು, ರೋಬೋಸಿಲಿಕನ್ ಅಂತ ಒಂದು ಏನು ಕೈಗಾರಿಕೆ ಇದು ಗಣಿಯೆಲ್ಲ ಆಗ್ತಾ ಉಂಟು, ಅದು ತುಂಬಾ ನಡೀತಾ ಉಂಟು ಮೂಡಬಿದ್ರಲ್ಲಿ. ಹೇಗೆ ಅಂದ್ರೆ ಇವರ ಬೆಂಬಲಿಗರು ಪ್ಲಸ್ ಇವರದೇ ಕೋರೆ ಇದೆ, ಅವರದೇ ಒಂದು ಗಣಿಗಾರಿಕೆ ಇದೆ ಅನ್ನೋ ಮಾಹಿತಿಯು ನಮಗೀಗ ದೂರವಾಣಿ ಮುಖಾಂತರ ಎಲ್ಲ ಬರ್ತಾ ಉಂಟು. ನಾವು ಮಾಹಿತಿ ಕೊಡ್ತೇವೆ, ಜನರು ಹೇಳ್ತಾರೆ ನಾವು ಮಾಹಿತಿ ಕೊಡ್ತೇವೆ, ನೀವು ಪ್ರೊಡ್ಯೂಸ್ ಮಾಡಿ, ನೀವು ಅದನ್ನು ಪ್ರಕಟಿಸಿ. ನಮ್ಗೆ ಎಲ್ಲಿ ಪ್ರಕಟಿಸ್ಲಿಕ್ಕೆ ಆಗುದಿಲ್ಲ, ನಮ್ಮ ಮೇಲೆ ಜೀವ ಬೆದರಿಕೆ ಬರ್ತದೆ, ನಮ್ಮ ಮೇಲೆ ಏನೇನು ಕೇಸೆಲ್ಲ ಹಾಕ್ತಾರೆ, ಇವರು ಗೂಂಡಾವರ್ತನೆ ಮಾಡ್ತಾರೆ. ಸೊ ಹಾಗಿದ್ರೂ ಕೂಡ ಅದೆಲ್ಲವನ್ನು ನೋಡಿಕೊಂಡು ಒಂದು ರೀತಿಯಲ್ಲಿ ತಾಳೆ ಮಾಡಿಕೊಂಡೇ ನಾವು ಸುದ್ದಿಗಳನ್ನ ಮಾಡ್ತಾ ಇದ್ದೇವೆ ಅಂತ ಅನ್ನುವಂಥದ್ದು. ಖಂಡಿತ. ಅಂದ್ರೆ ಇದ್ದಕ್ಕಿದ್ದ ಹಾಗೆ ಯಾರೋ ಹೇಳಿದ್ರು, ಫೋನ್ ಮಾಡಿದ್ರು ಅಂತ ಅಂದ್ ಕೂಡ ನಾವು ಪ್ರಕಟಿಸಲಿಕ್ಕೆ ಮಾಹಿತಿ ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗುದಿಲ್ಲ. ಜೈಸನ್ ಅವರೇ, ಅಂದ್ರೆ ಈ ರೀತಿಯಾದಂಥ ಒಂದು ಇದು ಅಂದ್ರೆ ಬಹಳ ಮುಖ್ಯವಾಗಿ ಒಂದು ಕಡೆಯಲ್ಲಿ ಅಭಿವೃದ್ಧಿ ಆಗಬೇಕು, ಕೆಲಸ ಬೇಕು ಯುವ ಜನರಿಗೆ, ಕೃಷಿ ಆಧಾರಿತವಾಗಿ ನಾವು ಎಲ್ಲಿವರೆಗೆ ನಂಬಿಕೊಂಡು ಇರ್ಬೋದು. ಸೊ ಅದಕ್ಕೋಸ್ಕರ ಇವರು ಮಾಡಿರ್ಬೋದಪ್ಪ. ಅಂದರೆ ಉಷ್ಣವಿದ್ಯುತ್ ಸ್ಥಾವರವನ್ನು ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ, ಮತ್ತೊಂದು ಕೈಗಾರಿಕೆಯನ್ನು ಕೂಡ ಉದ್ಯೋಗ ಸೃಷ್ಟಿ ಮಾಡ್ತದೆ, ಗಣಿಗಾರಿಕೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ. ಏನಾಯ್ತು ನೋಡಿ, ಇದು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ನಮ್ಮ ಸರ್ಕಾರಗಳು ಮಾಡುವಂತ ಪ್ರತಿ ಕೆಲಸಗಳು ಹೀಗೆ. ಸರ್ಕಾರ ನಮ್ಗೆ 1 ರೂಪಾಯಿಗೆ ಅಕ್ಕಿ ಕೊಡ್ತದೆ, 30 kg ಅಕ್ಕಿ ಕೊಡ್ತದೆ ಬಡವರಿಗೆ. ಆದರೆ ಅದೇ ಸರ್ಕಾರ ನಾವು ಸ್ವಾಭಿಮಾನದಿಂದ ದುಡಿದು ತಿಂತೇವೆ, ನಮ್ಮ ಗದ್ದೆಗಳನ್ನು ಬದುಕಲಿಕ್ಕೆ ಬಿಡಿ ಅಂತ ಹೇಳಿದ್ರೆ ನಮ್ಮ ಗದ್ದೆಗಳನ್ನು ನಮಗೆ ಉಳಿಸ್ಲಿಕ್ಕೆ ಕೊಡುವುದಿಲ್ಲ.
ಜನರು ಸ್ವಾಭಿಮಾನದಿಂದ ಇರಬೇಕಂತ ಸ್ವಾಭಿಮಾನವನ್ನು ಪೋಷಿಸುವಂತ ಕೆಲಸ ಮಾಡೋದಿಲ್ಲ. ಇವರು ವೋಟ್ ಬ್ಯಾಂಕಿಗೋಸ್ಕರ ಆ ಯೋಜನೆ ಈ ಯೋಜನೆ, ಆ ಸಮುದಾಯವನ್ನು ಈ ಸಮುದಾಯವನ್ನು ಇಟ್ಕೊಂಡು ಇವರು ಯೋಜನೆಗಳನ್ನು ರೂಪಿಸ್ತಾರೆ ಹೊರತು ಜನರು ಒಂದು ಸ್ಟ್ರೆಂತ್ ಆಗಬೇಕು, ಜನರು ಈ ದೇಶದ ಸಂಪನ್ಮೂಲವಾಗಿ ಬೆಳೆಯಬೇಕು ಅಂತದನ್ನು ಇವರು ಮಾಡೋದಿಲ್ಲ. ಅಭಿವೃದ್ಧಿ ಅಂತ ಆಗ್ಬೇಕಾದ್ರೆ ಜನರ ಮೂಲಭೂತ ಸೌಕರ್ಯಗಳು ಏನಿದೆ ಅವುಗಳನ್ನು ಪ್ರಥಮವಾಗಿ ಬೆಳೆಸಿಕೊಂಡು ಅನಂತರ ಅಭಿವೃದ್ಧಿಯ ಬಗ್ಗೆ ಇವರು ಮಾಡ್ಬೇಕಲ್ಲ, ಅದನ್ನು ಇವರು ಮಾಡ್ಲಿಕ್ಕೆ ಹೋಗುದಿಲ್ಲ. ಮೂಡುಬಿದ್ರೆಯಲ್ಲಿ ಎಷ್ಟು ಸಮಸ್ಯೆಗಳಿವೆ, ಇವರು ಗಮನ ಹರಿಸಬೇಕಾದಂಥದ್ದು. ಒಂದು ಸರಿಯಾದ ಒಂದು ಬೈಪಾಸ್ ರೋಡ್ ಇದೆಯಾ ಮೂಡುಬಿದ್ರೆಯಲ್ಲಿ? ಒಂದು ಮಾರ್ಕೆಟ್ ಇದೆಯಾ? ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಮೂಡುಬಿದ್ರೆಗೆ? ಯಾವುದೂ ಇಲ್ಲ. ಅದರ ಬಗ್ಗೆ ಗಮನ ಹರಿಸುವ ಬದಲು ಯಾರೋ ಕೆಲವರಿಗೆ ಪೂರಕವಾಗುವಂತ ಒಂದು ಕೆಲವು ಯೋಜನೆಗಳನ್ನು ರೂಪಿಸಿ ಬಿಟ್ರೆ ಅದರಿಂದ ಏನು ಜನರಿಗೆ ಲಾಭ ಆಗ್ತದೆ? ಹಾಗಾದ್ರೆ ಅಲ್ಲ, ಈ ಒಬ್ಬ ಅಂದ್ರೆ ಮುಲ್ಕಿ ಮೂಡಬಿದ್ರೆ ಅನ್ನುವಂತ ಒಂದು ಪ್ರಾದೇಶಿಕವಾಗಿ ಭೌಗೋಳಿಕವಾಗಿ ನಾವು ನೋಡೋಣ, ಇಲ್ಲಿ ಏನು ಬೇಕು, ಇಲ್ಲಿ ಏನು ಮಾಡಬೇಕಾಗಿದೆ, ಹಾಗಾದ್ರೆ ಈ ರೀತಿಯಾದಂಥ ಯೋಜನೆಗಳೇ ಇಲ್ಲ ಅಂತಾಯ್ತು. ನೋಡಿ, ಮೂಡುಬಿದ್ರೆ ಅನ್ನೋ ಒಂದು ತಾಲೂಕು ಅಂತ ಘೋಷಿಸುವುದಂತ ಮಾಡಿದ್ರು. ಆದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಕೂಡಲೇ ಮೂಡುಬಿದ್ರೆ ಅನ್ನೋ ಒಂದು ತಾಲೂಕು ಅಂತ ಮಾಡುವಂತ ಒಂದು ಪ್ರಸ್ತಾಪವನ್ನೇ ಕೈಬಿಟ್ರು. ಜನರ ಮೂಲಭೂತವಾದ ಒಂದು ಅಗತ್ಯ ಇತ್ತಲ್ಲ, ಮೂಡುಬಿದ್ರೆ ಇಷ್ಟು ಬೆಳೀತಾ ಇದೆ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದು 15,000-20,000 ಜನ ಅಲ್ಲಿ ಓದ್ತಾ ಇದ್ದಾರೆ, ಇಡೀ ರಾಜ್ಯದ ಜನ ಶಿಕ್ಷಣಕ್ಕಾಗಿ ಮೂಡುಬಿದ್ರೆಯನ್ನು ಆಶ್ರಯಿಸಿದ್ದಾರೆ ಅಂತ ಒಂದು ದೊಡ್ಡ ನಗರವಾಗಿ ಬೆಳೀತದೆ. ಮೂಡುಬಿದ್ರೆಯಲ್ಲಿ ಅದು ಕೂಡ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದೆ, ವಿದ್ಯಾಕಾಶಿ ಅಂತಾನೆ ಹೇಳ್ತಾರೆ. ಮೂಡುಬಿದ್ರೆ ರಿಯಲ್ ಎಸ್ಟೇಟ್ ನೀವು ಗಮನಿಸಿ, ಮಂಗಳೂರನ್ನು ಬಿಟ್ರೆ ಈ ದಕ್ಷಿಣ ಕನ್ನಡದಲ್ಲಿ ವ್ಯಾಪಕವಾಗಿ ಬೆಳೆಯುವಂತದ್ದು ಮೂಡುಬಿದ್ರೆಯಲ್ಲಿ ಇವಾಗ ಕನಿಷ್ಠ 100ಕ್ಕಿಂತ ಜಾಸ್ತಿ ಬಹುಮಹಡಿ ಕಟ್ಟಡಗಳು ಬರ್ತಾ ಇವೆ. ಬಹುಮಹಡಿ ಕಟ್ಟಡಗಳು ಬರ್ತವೆ, ಅಲ್ಲಿಂದ ಎಷ್ಟು ಒಂದು ನೀರು ಹೊರಗಡೆ ಬರ್ತದೆ, ವೇಸ್ಟೇಜ್ ನೀರು ಹೊರಗಡೆ ಬರ್ತದೆ. ಮೂಡುಬಿದ್ರೆ ನಗರಕ್ಕೆ, ಇಷ್ಟು ವೇಗವಾಗಿ ಬೆಳೆಯುತ್ತಿರುವ ನಗರಕ್ಕೆ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಇವರು ಮಾಡಿಕೊಟ್ಟಿಲ್ಲ ಇಷ್ಟರವರೆಗೆ. ಓಕೆ, ಈಗ ಈ ನಡುವೆ ಈಗ ನಮ್ಮ ಜೊತೆ ಪತ್ರಕರ್ತ ಜಿತೇಂದ್ರ ಕುಂದೇಶ್ ಅವರು ಇದ್ದಾರೆ. ಜಿತೇಂದ್ರ, ನಮಸ್ಕಾರ. ನಮಸ್ಕಾರ. ಬಹುಶಃ ಒಟ್ಟು ಮಾಹಿತಿಗಳು ತಮಗೆ ಸಿಕ್ಕಿದೆ ಅಂತ ನಾನು ಭಾವಿಸಿಕೊಳ್ತೇನೆ. ಒಬ್ಬ ಪತ್ರಕರ್ತನ ಮೇಲೆ ಒಬ್ಬ ಜವಾಬ್ದಾರಿತವಾದಂಥ ಸಚಿವ ನಿನ್ನನ್ನು ನೋಡ್ತೇನೆ, ನಿನ್ನ ಕೈಕಾಲು ಮುರಿತೇನೆ, ನಿನ್ನನ್ನು ಭಿಕ್ಷೆ ಬೇಡುವ ರೀತಿಯಲ್ಲಿ ನಿನ್ನನ್ನು ಮಾಡ್ತೇನೆ ಅಂತ ಅನ್ನುವಂಥದ್ದು, ಸೊ ಎಷ್ಟು ಸರಿ, ಏನು ಹೇಳ್ತೀರಿ ಈ ಬಗ್ಗೆ? ಇದು ಒಂದು ಪ್ರಜಾಪ್ರಭುತ್ವದ ಒಂದು ಚೋದ್ಯ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಒಬ್ಬ ಯಾವುದೇ ವ್ಯಕ್ತಿ, ಒಬ್ಬ ಯಾರೇ ಆದ್ರೂ ಕೂಡ ಯಾವುದೇ ಹೊಣೆ ಇಲ್ಲದ ಒಬ್ಬ ಜನಸಾಮಾನ್ಯರು ಕೂಡ ಈ ರೀತಿ ಮಾಡುವಂತದ್ದು ತಪ್ಪು. ಕಾನೂನು ಪ್ರಕಾರವೂ ತಪ್ಪು, ನೈತಿಕವಾಗಿಯೂ ತಪ್ಪು, ಎಲ್ಲ ರೀತಿಯಿಂದಲೂ ತಪ್ಪು. ಅದರಲ್ಲೂ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಒಬ್ಬ ಯುವಜನ ಕ್ರೀಡಾ ಸ್ಫೂರ್ತಿ ಮೆರಬೇಕಾಗಿರುವಂತಹ ನಮ್ಮ ಇವರು ಸಚಿವರೇ ಈ ರೀತಿ ಮಾತಾಡಿದ್ರೆ ಇನ್ನು ನಮ್ಮ ಸರ್ಕಾರದ ಮೇಲೆ ಯಾವ ರೀತಿ ನಂಬಿಕೆ ಇಡೋದು ನಾವು? ಅವರು ಮತ್ತೆ ಈ ರಕ್ಷಣೆ ಸರ್ಕಾರದ ಒಂದು ಅಂಗಸಂಸ್ಥೆ ಆಗಿರುವಂತಹ ಪೊಲೀಸರ ಮೇಲೆ ಹೋಗಿ ನಾವು ಕೇಸ್ ಹೇಗೆ ಕೊಡ್ಬೋದು? ಇದೆಲ್ಲ ಇವರು ಪ್ರಭಾವ ಬೀರುವುದಿಲ್ಲ. ಇಂತಹ ಒಂದು ಹೇಳಿಕೆಗಳು ಉಂಟಲ್ಲ, ಒಬ್ಬ ನೈತಿಕ ಸ್ಥೈರ್ಯವನ್ನ ಒಬ್ಬ ಸಚಿವರ ನೈತಿಕ ಸ್ಥೈರ್ಯದ ಪ್ರಶ್ನೆ ಬಂದರೂ ಕೂಡ ಮತ್ತೆ ಪತ್ರಕರ್ತರ ನೈತಿಕ ಸ್ಥೈರ್ಯವನ್ನು ಸಹಿತ ಇದು ಕುಗ್ಗಿಸ್ತದೆ. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಈಗ ಒಟ್ಟು ಬೇರೆ ಬೇರೆ ವಿಚಾರ ತೆಗೆದುಕೊಳ್ಳೋಣ. ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು ಅಥವಾ ಅದು ಜನರಿಗೆ ತೊಂದರೆ ಆಗುವಂಥ ಕಾಮಗಾರಿಗಳಾಗಿರ್ಬೋದು, ಇದನ್ನು ಪತ್ರಿಕೆಗಳಾಗಲಿ ಅಥವಾ ದೃಶ್ಯ ಮಾಧ್ಯಮಗಳಾಗಲಿ ಅಥವಾ ಜನರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತೇವೆ. ಈ ಸಂದರ್ಭದಲ್ಲಿ ಒಬ್ಬ ಶಾಸಕನಾಗಿದ್ದವನು ಇದನ್ನು ಒಬ್ಬ ಪತ್ರಕರ್ತರ ಜೊತೆ ಆಗಲಿ ಅಥವಾ ಮಾಧ್ಯಮದ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಅದನ್ನು ಇದು ಮಾಡ್ಕೋಬಹುದಿತ್ತು ಅಥವಾ ಜನರಿಗೆ ಒಂದು ಉತ್ತರವನ್ನು ಕೊಡಬೇಕಾಗಿದೆ. ಇದು ಪ್ರಶ್ನೆಯಾಗಿ ಬಂದಿರುವಂಥದ್ದು. ಈ ರೀತಿ ಮಾಡ್ತಾ ಇದ್ದೀರಿ, ಈ ರೀತಿಯಾಗಿ ಸರ್ಕಾರದ ಒಂದಷ್ಟು ಮುಖ್ಯಮಂತ್ರಿಯವರು ಒಂದು ಪತ್ರಗಳನ್ನು ಬರೆದಿದ್ದಾರೆ, ಅಥವಾ NMPTಯಿಂದ ನಿಡ್ಡೋಡಿಯವರೆಗೆ ಒಂದು ದೊಡ್ಡ ಕಾರಿಡಾರ್ ನಿರ್ಮಾಣ ಆಗ್ತಾ ಇದೆ. ಇದೆಲ್ಲ ಪ್ರಶ್ನೆಗಳು ಇರುವಂಥದ್ದು, ಇದು ಜನರ ಸಮಸ್ಯೆಗಳು, ಜನರ ಸಂದೇಹಗಳು ಇರುವಂಥದ್ದು. ಇದನ್ನೊಬ್ಬ ಜವಾಬ್ದಾರಿತ ಶಾಸಕ ಯಾವ ರೀತಿಯಲ್ಲಿ ಪರಿಹರಿಸಿಕೊಳ್ಬೇಕಿತ್ತು ಅಂತ. ಅದು ನಾನು ನಿಡ್ಡೋಡಿ ಸಾವಿರದ ಬಗ್ಗೆ ಆ ಕಡೆ ಹೋಗಿದ್ದೇನೆ. ಅಲ್ಲಿಯ ಜನರ ಆಕ್ರೋಶ ಎಷ್ಟಿದೆ ಹೇಳಿದ್ರೆ ಸಿಕ್ಕಿದ್ರೆ ಸಿಗಿದು ಬಿಡ್ತಾರೆ ಅನ್ನುವಂತ ಭಾವನೆ ಇದೆ. ನಾವು ಅಲ್ಲಿ ಹೋಗಿ ಅವರ ಬಳಿ ಹೋದಾಗ ಅವರ ಇದನ್ನ ಸಿಟ್ಟನ್ನ ತೋರಿಸ್ಕೊಂಡಿದ್ರು. ಅವ್ರು ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಅಷ್ಟು ಕೃಷಿ ಮಾಡಿ ಅಷ್ಟು ಜೀವನವನ್ನೇ ಮುಡಿಪಾಗಿ ನಮ್ಮ ಈ ದೇಶವನ್ನ, ಈ ಹಸಿರನ್ನ ನಮ್ಮ ಉಸಿರಿಗಾಗಿರುವಂತ ಹಸಿರನ್ನ ಉಳಿಸ್ತಾರೆ. ಅಂತದ್ರಲ್ಲಿ ಅಂತವರಿಗೆ ಒಂದು ಸರಿಯಾದ ಮಾಹಿತಿ, ಇವರಿಗೆ ಸರ್ಕಾರ ಏನ್ ಮಾಡ್ತಾ ಇದೆ, ನಂಬಿದವರಿಗೆ ಕೈ ಕೊಡ್ತಾ ಇದೆಯಾ, ಈ ಬಗ್ಗೆ ಒಂದು ವರದಿಯನ್ನ ಮಾಡಿರುವುದು ಒಂದು ಸ್ತುತ್ಯರ್ಹ. ಅವರೊಬ್ಬ ಖಾಲಿ ಒಬ್ಬ ಪತ್ರಕರ್ತನ ಸಂಬಳಕ್ಕಾಗಿ ದುಡಿಯೋದಲ್ಲ, ಒಬ್ಬರು ನಾಗರಿಕನಾಗಿ, ಒಬ್ಬ ಪತ್ರಕರ್ತನಾಗಿ, ಒಬ್ಬ ಒಳ್ಳೆಯ ಪ್ರಜೆಯಾಗಿ ಕೆಲಸವನ್ನ ಮಾಡಿದ್ದಾರೆ ಯಶೋಧರ್. ಅಂತದ್ರಲ್ಲಿ ಅದನ್ನು ಹಣಿಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ದಬ್ಬಾಳಿಕೆ ಸರಿ, ಸರ್ವಾಧಿಕಾರ. ಒಬ್ಬ ಪತ್ರಕರ್ತನ ಹಕ್ಕು ಅಲ್ಲ, ಒಬ್ಬ ಜನಸಾಮಾನ್ಯರ ಹಕ್ಕನ್ನು ಕಸಿಯಿದ್ದ. ಈ ಮೂಲಕ ಜನಸಾಮಾನ್ಯರಿಗೆ ಒಂದು
ಮಾಧ್ಯಮ ತಿಳಿಯಪಡಿಸುವ ಕೆಲಸ ಮಾಡ್ತದೆ. ಒಂದು ಮಾಧ್ಯಮ ಜನರ ಒಂದು ಮುಖವಾಣಿಯಾಗಿ ಅಥವಾ ಜನರ ಕಷ್ಟಗಳನ್ನ ಇಂಥದ್ದು ಹಲವು ಕಷ್ಟಗಳನ್ನ ಅಥವಾ ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡುವಂತ ಈ ಪತ್ರಕರ್ತ ಅಥವಾ ಮಾಧ್ಯಮವನ್ನ ಇವರು ಈ ರೀತಿ ಒಂದು ದಬ್ಬಾಳಿಕೆ ರೀತಿಯಲ್ಲಿ ಕೈಕಾಲು ರೀತಿಯಲ್ಲಿ ಭಿಕ್ಷೆ ಬೇಡುವಾಗಿ ಮಾಡ್ತೇನೆ ಅಂತ ಹೇಳುವಂತದ್ದು ತಪ್ಪು. ಒಬ್ಬ ಸಚಿವನಾಗಿ ತಪ್ಪು. ಮತ್ತು ಅವರು ಅಹಿಂಸಾ ಪರಮ ಧರ್ಮ ಹೇಳಿದಂತ ಸಮುದಾಯದಿಂದ ಬಂದವರು. ಅವರು ಈ ರೀತಿ ಹೇಳಿಕೆ ನೀಡುವಂತದ್ದು ಅವರ ಧರ್ಮದ ಪ್ರಕಾರ ತಪ್ಪು. ಯಾಕೆಂದ್ರೆ ಅವರು ಮೀನುಗಾರಿಕೆ ಸಚಿವನಾಗಬಾರದು ಅಂತ ಹೇಳಿದ್ರೆ, ಯಾಕೆಂದ್ರೆ ಅದೊಂದು ಹಿಂಸೆ ಆಗ್ತದೆ ಅಂತ. ಅದೊಂದು ಮೀನುಗಾರಿಕೆ ಅನ್ನೋದು ವೃತ್ತಿ. ಅದನ್ನೇ ಅವರು ಅದನ್ನ ಅಹಿಂಸೆ ಅಂತ ಹೇಳುವಂತ ಪುಣ್ಯಾತ್ಮರು ಅವರು ಸ್ವತಃ ಬಾಯಲ್ಲಿ ಈ ರೀತಿಯಾಗಿ ಹೇಳುವಂತದ್ದು ಎಷ್ಟು ಸರಿ? ಧನ್ಯವಾದಗಳು. ಎಲ್ಲಾ ರೀತಿಯಿಂದ ನೋಡಿದ್ರು ಅವರು ಸಂಪೂರ್ಣ ತಪ್ಪೆಸಗಿದ್ದಾರೆ. ಈ ರೀತಿ ಅವರು ಹೇಳಿದಂತ ಈ ರೀತಿಯ ದಾಖಲೆಗಳು ಇದ್ದರೆ ಅದನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಯಶೋಧರ್ ಮಾಡಬೇಕು. ಎಸ್ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಏನು ಹೇಳ್ತೀರಿ ಜೇಸನ್ ಅವರೇ, ಒಟ್ಟು ಏನು ಅಂತ ಅನ್ನುವಂಥದ್ದು? ಅಂದ್ರೆ ನೋಡಿ, ಇವರು ಸಚಿವರಾಗಿದ್ದುಕೊಂಡು ಮಾಡಬೇಕಾದ ಕೆಲಸವನ್ನು ಮಾಡಲಿಲ್ಲ. ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ. ನಮ್ಮಿಂದ ಆಗುವಂತ ಮಾಹಿತಿಗಳನ್ನು ನಾವು ಜನರ ಮುಂದಿಟ್ಟಿದ್ದೇವೆ. ಮತ್ತೆ ನಿಮ್ಮ ಕೈಕಾಲು ಮುರಿತೇವೆ, ನೀವನ್ನು ಭಿಕ್ಷೆ ಬೇಡುವಂತ ಮಾಡ್ತೇವೆ ಅಂತ ಹೇಳುವಂತದ್ದು ಈ ಸಚಿವರ ಕೈಯಲ್ಲಿ ಇಲ್ಲ. ನಾವು ಸಾಯ್ಬೇಕು, ನಮ್ಮ ಕೈಕಾಲು ಮುರಿಬೇಕು ಅಂತ ಹೇಳಿದ್ರೆ ನಮ್ಗೆ ಒಂದು ಇರುವೆ ಕಚ್ಚಿದ್ರು ನಾವು ಸಾಯ್ತೇವೆ. ಮತ್ತೆ ನಾವು ಸಾಯಬಾರದಂತ ಇದ್ರೆ ಇವರ ಕಾರ್ಯಕರ್ತರು ಬಂದು ನಮಗೆ ತಲ್ವಾರ್ ಹಾಕ್ಲಿ, ನಾವು ಸಾಯಬಾರದಂತ ಒಂದು ಭಗವಂತ ಬರೆದಿದ್ರೆ ನಾವು ಸಾಯುವುದಿಲ್ಲ. ಹಾಗಾಗಿ ಜನರಿಗೆ ಮತ್ತೆ ದೇವರಿಗೆ ಮೆಚ್ಚುವಂತ ಈ ಕೆಲಸವನ್ನು ನಾವು ಮಾಡಿದ್ದೇವಂತ ದೇವರು ಅನ್ಕೊಂಡಿದ್ರೆ ನಮ್ಮನ್ನು ಇವರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇವರಿಗೆ ನಾನು ಓಪನ್ ಚಾಲೆಂಜ್ ಆಗ್ತೇನೆ. ನಮ್ಮ ಕೆಲವು ಪ್ರಶ್ನೆಗಳುಂಟು. ನಮ್ಮ ಪ್ರಶ್ನೆಗಳಿಗೆ ನೀವು ಈ ರೌಡಿಸಂನ ತರ ಉತ್ತರ ಕೊಡುದು ಬಿಡಿ, ನೀವು ಇದೇ ವೇದಿಕೆಗೆ ಬನ್ನಿ. ನಿಮ್ಗೆ ಚಾಲೆಂಜ್ ಇದ್ರೆ ನಾವು ಕೆಲವು ಪ್ರಶ್ನೆಗಳನ್ನು ಕೇಳ್ತೇವೆ, ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ. ನಮ್ಗೆ ಏನು ಬೇಡ. ಈ ಜನರ ಸಮಸ್ಯೆಗಳು ಏನಿದೆ ಅವುಗಳಿಗೆ ನೀವು ಪ್ರಶ್ನಿಸಿ. ನೀವು ಜನರಿಗೆ ಮೆಚ್ಚುವ ಹಾಗೆ ನಿಮ್ಗೆ ಜನರ ಮೇಲೆ ಕಾಳಜಿ ಇದೆ ಅಂತಾದ್ರೆ ನೀವು ಈ ವೇದಿಕೆಗೆ ಬಂದು ನೀವು ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಎಸ್, ಜೇಸನ್ ತಾಕೋಡಿ ಅವರಿಗೂ ಮತ್ತು ನಮ್ಮ ಪ್ರತಿನಿಧಿ ಯಶೋಧರ್ ಅವರಿಗೂ ಸಂವಾದದಲ್ಲಿ ಭಾಗವಹಿಸೋಕ್ಕಾಗಿ ಥ್ಯಾಂಕ್ಸ್ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಬಹುಶಃ ಇದು ಮತ್ತೆ ಮುಂದುವರಿತದೆ, ಸುದ್ದಿ ಇದೆ, ಇನ್ನೂ ಒಂದಷ್ಟು ಮುಂದುವರಿತದೆ. ಅದೇ ರೀತಿಯಲ್ಲಿ ಏನು ಯಶೋಧರ್ ಅವರು ನಮ್ಮ ಪ್ರತಿನಿಧಿಯವರು, ಅದರ ಜೊತೆಗೆ ಇಡೀ ಜನರ ಪ್ರತಿನಿಧಿ, ಇಡೀ ಮೂಡುಬಿದಿರೆ ಜನರ ಪ್ರತಿನಿಧಿ, ಅವರ ಕಷ್ಟಗಳಿಗೆ ಸ್ಪಂದಿಸುವಂಥ ರೀತಿಯಲ್ಲಿ ಅವರು ಕೆಲಸಗಳನ್ನು ನಿರ್ವಹಿಸಿದ್ದಾರೆ. ನೀವು ನಮ್ಮ ಜೊತೆಗಿದ್ದೀರಾ ಅನ್ನೋದನ್ನು ಕೂಡ ನೀವು ತಿಳಿಸಬೇಕಾಗಿದೆ. ತೈರಿ ಸ್ಪಂದನವಾಯಿ ಎಂಗೊತ್ತಿದ್ದಿ ಧ್ಯಾನ ಒಕ್ಕಡೆತ್ತಿದ್ದಿ ದಿಕ್ಕಲ್ಲ ನಕ್ಷದ ದಿನತಲಕ ನಾವು 2016